ಕರ್ನಾಟಕದ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 113 ವರ್ಷಗಳ ಇತಿಹಾಸವಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಎಂಸಿಸಿ ಬ್ಯಾಂಕ್ ಎಲ್ಲ ವ್ಯವಹಾರ ಮಾಪನಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಎಂಸಿಸಿ ಬ್ಯಾಂಕ್ ಬ್ರಹ್ಮಾವರ, ಬೆಳ್ತಂಗಡಿ ಮತ್ತು ಬೆಳ್ಮನ್ನಲ್ಲಿ 3 ಶಾಖೆಗಳನ್ನು ತೆರೆದಿದ್ದು, ಶಾಖೆಗಳ ಒಟ್ಟು ಸಂಖ್ಯೆಯು 16ರಿಂದ 19ಕ್ಕೆ ತಲುಪಿದೆ. ಇದೀಗ ಬೈಂದೂರಿನಲ್ಲಿ ತನ್ನ 20ನೇ ಶಾಖೆಯನ್ನು ಆಗಸ್ಟ್ 3ರಂದು ಉದ್ಘಾಟಿಸಲಿದೆ ಅಂತ ಸಂಸ್ಥೆಯ ಅಧ್ಯಕ್ಷ ಅನಿಲ್ ಲೋಬೋ ಅವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 5ರಂದು 21ನೇ ಶಾಖೆಯನ್ನು ಸಂತೆಕಟ್ಟೆಯಲ್ಲಿ ತೆರೆಯಲಿದೆ. ಬೈಂದೂರು ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಂಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸಹಕಾರ ರತ್ನ ಅನಿಲ್ ಲೋಬೋ ಅವರು ಅಧ್ಯಕ್ಷತೆಯನ್ನು ವಹಿಸುವರು. ಇದರ ಜೊತೆಗೆ ಆಗಸ್ಟ್ 9ರಂದು ಬೆಳ್ಮನ್ನಲ್ಲಿ 9ನೇ ಎಟಿಎಂ, ಆಗಸ್ಟ್ 10ರಂದು ಸುರತ್ಕಲ್ನಲ್ಲಿ 10ನೇ ಎಟಿಎಂ ಹಾಗೂ ಆಗಸ್ಟ್ 17ರಂದು ಕುಲಶೇಖರ ಶಾಖೆಯನ್ನು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮತ್ತು ಉದ್ಘಾಟನೆ ಹಾಗೂ 11ನೇ ಎಟಿಎಂ ಉದ್ಘಾಟನೆ, ಸೆಪ್ಟೆಂಬರ್ 14ರಂದು ಕಿನ್ನಿಗೋಳಿಯಲ್ಲಿ 12ನೇ ಎಟಿಎಂ ಮತ್ತು ಸೆಪ್ಟೆಂಬರ್ 27ರಂದು ಉಡುಪಿ ಶಾಖೆಯಲ್ಲಿ 13ನೇ ಎಟಿಎಂ ಮತ್ತು ಆಗಸ್ಟ್ 5ರಂದು 14ನೇ ಎಟಿಎಂ ಸಂತೆಕಟ್ಟೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ. ಪ್ರಸ್ತುತ ಬ್ಯಾಂಕಿನಲ್ಲಿ ಗ್ರಾಹಕರಿಗೆ ಕಡಿಮೆ ಬಾಡಿಗೆ ದರದಲ್ಲಿ ಲಾಕರ್ ಸೌಲಭ್ಯ, ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ದೇಶ ವಿದೇಶ ವಿದ್ಯಾ ಭವಿಷ್ಯ ಶಿಕ್ಷಣ ಸಾಲ, ಎಂಎಸ್ಎಂಇ ವ್ಯವಹಾರ ಸಾಲ, ವಾಹನ ಸಾಲ, ವಸತಿ ಸಾಲ, ಮನೆ ಖರೀದಿ, ದುರಸ್ತಿ, ಮದುವೆ, ಗೃಹೋಪಯೋಗಿ ವಸ್ತು ಖರೀದಿ ಸಾಲವನ್ನು ತ್ವರಿತವಾಗಿ ನೀಡ್ತಾ ಇದೆ. ಸೇವಾ ಶುಲ್ಕವಿಲ್ಲದೆ ಚಿನ್ನಾಭರಣವನ್ನು ಕೂಡ ಸಾಲವಾಗಿ ನೀಡ್ತಾ ಇದೆ. ಎಟಿಎಂ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಕೂಡ ಉಚಿತವಾಗಿ ನೀಡ್ತಾ ಇದೆ. ಬ್ಯಾಂಕಿನಲ್ಲಿರುವಂತಹ ಠೇವಣಿಗಳಿಗೆ ಖಾಸಗಿ ಮತ್ತು ವಾಣಿಜ್ಯ ಬ್ಯಾಂಕುಗಳಂತೆಯೇ ಭಾರತೀಯ ರಿಸರ್ವ್ ಬ್ಯಾಂಕಿನ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನಿಂದ ವಿಮಾ ಸೌಲಭ್ಯವಿದೆ ಅಂತವರು ತಿಳಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಜೆರಾಲ್ಡ್ ಜೂ ಡಿಸಿಲ್ವಾ, ಆಂಡ್ರೂ ಡಿಸೋಜಾ ಮತ್ತು ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಅನಿಲ್ ಪತ್ರಾವೋ, ಜೆಪಿ ರೋಡ್ರಿಗಸ್, ಡೇವಿಡ್ ಡಿಸೋಜಾ, ಎಟ್ರಾಯ್ ಕಿರಣ್ ಕ್ರಾಸ್ಟೋ, ಹೆರಾಲ್ಡ್ ಮೊಂತೆರೋ, ರೋಷನ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಬೈಂದೂರಿನಲ್ಲಿ ನಾಡಿದ್ದು ಆದಿತ್ಯವಾರ ಆಗಸ್ಟ್ 3ಕ್ಕೆ ಉದ್ಘಾಟನೆಗೊಳ್ಳುತ್ತದೆ. ನಂತರ ಸಂತೆಕಟ್ಟೆಯಲ್ಲಿ ಅಕ್ಟೋಬರ್ 5 ಉದ್ಘಾಟನೆಗೊಳ್ಳಲಿದೆ. 2 ಶಾಖೆಗಳು ಈವಾಗಲೇ ನಾವು ಅಕ್ಟೋಬರ್ ತನಕ ಇದನ್ನು ಪ್ಲ್ಯಾನ್ ಮಾಡಿದ್ದೇವೆ. ಮಾರ್ಚ್ 8 ತನಕ ನಮಗೆ ಯಾಕಂತೇಳಿದರೆ ನಮಗೆ ಪರ್ಮಿಷನ್ ಇದ್ದರೆ ಸಹ ನಮಗೆ ಗ್ರೌಂಡ್ ಫ್ಲೋರಲ್ಲಿಯೇ ನಾವು ಮಾಡಬೇಕಾಗ್ತದೆ. ನಮಗೆ ಫಸ್ಟ್ ಫ್ಲೋರ್ ಆಗೋದಿಲ್ಲ ಮತ್ತು ಒಂದು ಕಸ್ಟಮರ್ಗೆ ಈಸಿ ಆಗುವ ಹಾಗೆ ಒಂದು ಬ್ರಾಂಚನ್ನು ಮಾಡಬೇಕಾದ ಆಗ್ತಾ ನಾವು ಸರ್ಚ್ ಮಾಡ್ತಾ ಇದ್ದೇವೆ. ಹೌದು, ಲಾಸ್ಟ್ ಮಾರ್ಚಲ್ಲಿ ನಾವು ಬೆಳ್ಮಾನ್ ಮಾಡಿದ್ದೆವು. ಕಳೆದ 1 ವರ್ಷದಲ್ಲಿ ಬ್ರಹ್ಮಾವರ, ಬೆಳ್ತಂಗಡಿ, ಬೆಳ್ಮಾನ್ 3 ಶಾಖೆಗಳು ನಾವು ಮಾಡಿದ್ದೇವೆ. ಈಗ 2 ಶಾಖೆಗಳು ಬೈ ಆಗಸ್ಟ್ ಮತ್ತು ಅಕ್ಟೋಬರ್ ಒಳಗೆ ಉದ್ಘಾಟನೆಗೊಳ್ಳುತ್ತದೆ. ಒಳ್ಳೆಯದುಂಟು. ಯಾಕಂತೇಳಿದರೆ ಬ್ರಹ್ಮಾವರದಲ್ಲಿ ಶಾಖೆ ನಾವು ಪ್ರಾರಂಭ ಮಾಡಿ 1.5 ವರ್ಷ ಆಗಲಿಲ್ಲ. ಸಾಧಾರಣ 16ರಿಂದ 17 ಕೋಟಿ ಟರ್ನ್ ಓವರನ್ನು ಈವಾಗಲೇ ಮಾಡಿದ್ದೇವೆ. ಅದರಲ್ಲಿ 1,000ಕ್ಕಿಂತ ಮಿಕ್ಕಿ ಅಕೌಂಟ್ಸ್ಗಳು ನಮಗೆ ಇವಾಗಲೇ ಸಿಕ್ಕಿದೆ. ಹಾಗೆ ಬೆಳ್ತಂಗಡಿಯಲ್ಲಿ ಸಹ ಸಾಧಾರಣ 7 ಕೋಟಿ ಟರ್ನ್ ಓವರ್ ನಾವು ಮಾಡಿ ತೋರಿಸಿದ್ದೇವೆ ಖಾಲಿ 8 ತಿಂಗಳಲ್ಲಿ. ಹಾಗೆ ಬೆಳ್ಮಾನಲ್ಲಿ ಸಹ ಹಾಗೆ ಸಾಧಾರಣ 5 ಕೋಟಿ ಟರ್ನ್ ಓವರ್ ಇವಾಗಲೇ ಆಗಿದೆ. ಆದ್ದರಿಂದ ನಮಗೆ ಒಂದು ವ್ಯಾಪಾರ ಹೇಗೆ ಆಗ್ತದೆ ಅಂತ ಒಂದು ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಯೋಜನೆ ಇತ್ತು. ಅದು ಈಗ ಒಳ್ಳೆಯ ಜನಸ್ಪಂದನೆ ಸಿಗ್ತದೆ. ಗ್ರಾಹಕರು ಸಹ ನಮ್ಮ ಬ್ಯಾಂಕಿನ ಬಗ್ಗೆ ಒಲವು ತೋರಿಸಿದ್ದಾರೆ. ಒಳ್ಳೆಯ ವಹಿವಾಟು ಸಾಗ್ತದೆ, ಅಕೌಂಟ್ಸ್ ಆಗ್ತದೆ. ಆದ್ದರಿಂದ ಅದರ ಮುಖಾಂತರ ನಾವೀಗ ಜಾಸ್ತಿ ಶಾಖೆಗಳನ್ನು ಮಾಡಲು ನಾವು ಪ್ರಾರಂಭಿಸುತ್ತೇವೆ.